ತುಳುನಾಡಿನ ರಂಗಭೂಮಿಯಲ್ಲಿ ದಾಖಲೆ ಬರೆದಿರುವ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಇವರ ನಿರ್ದೇಶನದ ಶಿವದೂತೆ ಗುಳಿಗೆ ನಾಟಕದ 423 ಮತ್ತು 424ನೇ ಪ್ರದರ್ಶನ ನಿನ್ನೆ ದುಬೈನ ಅಲ್ ನಜರ್ ಲಿಜರಲ್ ಲ್ಯಾಂಡ್ನಲ್ಲಿ ಜನಸಾಗರದ ನಡುವೆ ಪ್ರದರ್ಶನಗೊಂಡಿತು. ಒಂದೇ ದಿನ ನಡೆದ ಎರಡು ಪ್ರದರ್ಶನವನ್ನ ಸರಿಸುಮಾರು 2,500ಕ್ಕಿಂತಲೂ ಅಧಿಕ ಪ್ರೇಕ್ಷಕರು ವೀಕ್ಷಿಸಿದರು. ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವುದರೊಂದಿಗೆ ನಾಟಕ ಆರಂಭಗೊಂಡಿತು. ನಾಟಕ ನಿರ್ದೇಶಕ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ದಂಪತಿಯನ್ನ ಸಂಘಟನೆ ವತಿಯಿಂದ ತೌಳ ರಂಗ ಚಾಣಕ್ಯ ಪ್ರಶಸ್ತಿ ನೀಡಿ ವಿಜಯಕುಮಾರ್ ಅವರನ್ನ ಗೌರವಿಸಲಾಯಿತು. ಕರಾವಳಿಯ ದೈವಾರಾಧನೆಯ ಕಥಾ ಹಂದರವನ್ನು ಹೊಂದಿರುವ ಈ ನಾಟಕವು ಅತ್ಯದ್ಭುತ ನಟನೆ, ರೋಮಾಂಚಕ ಸನ್ನಿವೇಶಗಳು, ವಿಭಿನ್ನ ಸೆಟ್ಟಿಂಗ್ ಮತ್ತು ಧ್ವನಿ ಬೆಳಕಿನ ತಾಂತ್ರಿಕತೆಯ ಸಮ್ಮಿಳಿತದೊಂದಿಗೆ ನಾಟಕ ಅದ್ಭುತವಾಗಿ ಮೂಡಿಬಂದಿದೆ. ಪಾರ್ಧನದ ಸೊಗಸು, ಗಗ್ಗರ ಧ್ವನಿ, ದೈವದ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳುವ ಶಿವನ ಅಂಶಾವತಾರವಾಗಿರುವ ಗುಳಿಗನ ಮಹಿಮೆಯನ್ನ ಲೋಕಕ್ಕೆ ಸಾರುವ ಈ ನಾಟಕ ಇದಾಗಿದೆ ಎಂದು ನಾಟಕ ವೀಕ್ಷಿಸಿದ ಪ್ರೇಕ್ಷಕರು ಶ್ಲಾಘಿಸಿದರು. ಶಿವದೂತೆ ಗುಳಿಗ ನಾಟಕದ ಇಡೀ ತಂಡವು ಪ್ರತಿ ಪಾತ್ರವನ್ನ ತನ್ಮಯತೆಯಿಂದ ಮತ್ತು ನಾಟಕದುದ್ದಕ್ಕೂ ಅತ್ಯುತ್ತಮವಾಗಿ ಪ್ರದರ್ಶಿಸಿತು. ಇದೇ ವೇಳೆ ನಾಟಕ ತಂಡವು ವಿದೇಶದಲ್ಲಿ ನಾಟಕ ಪ್ರದರ್ಶನ ನೀಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಆಯೋಜಕರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿತು. ನಾಟಕ ಕಲಾವಿದರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ನಮ್ಮ ಕುಡ್ಲದ ನಿರೂಪಕಿ ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸಿ ರಾಜೇಶ್ ಕುತ್ತಾರ್ ಸ್ವಾಗತಿಸಿದರು. ರಂಗಭೂಮಿ ಹಾಗೂ ತುಳು ಚಲನಚಿತ್ರ ರಂಗದ ಈ ಸನ್ಮಾನ ಮಾಡ್ತಿನ ಪೂರ ಸಂಘಟಕ ಒಂದು ಸೀಟ್ ಬಂದಾಗ ಬೇಗ ಉಂಟಾಲೆಂದ ಅದು ಹೊರಲಾತನಿಂದ ಹೋಗಿ ಮೊದಲ ಜಪನಗ ಉಭಯವಂಜಿ ಕಾರ್ಯಕ್ರಮ ಶುರು ಮಾಡ್ಕೊಂಡಾಡ ನಮ್ಮ ನನಾಥ ಪುನರುಜ್ಜಾನಿಸಿದ ಪ್ರೇಮನಾಥ ಶೆಟ್ಟಿ ತೀರ್ಥ ಶೀಲ್ಡದ ಮಾಡು ಅಂಜನೆ ವಿಎನ್ಟಿ ಬಿಸ್ನೆಸ್ ಮ್ಯಾನ್ ದಾದೊಂದು ಈ ನಮೂನೆದ ಅವತಾರನ ಪ್ರಕೃತಿಯ ದಂಡಕ್ಕಿರುವೆ ಸತ್ಯದ ತುಡರಿ ಬಿಟ್ಟಿ ಗುಳಿಗನ ಬಿಟ್ಟಿ ಮಾತಲ್ಲ ಶಕ್ತಿ